ರಾಜ್ಯಾದ್ಯಂತ ವಾರಾಂತ್ಯದ ಕರ್ಫ್ಯೂ ಹಿನ್ನೆಲೆಯಲ್ಲಿ ಮಂಗಳೂರು ನಗರದಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಕ್ರಮವನ್ನು ಕೈಗೊಂಡಿದ್ದು, ನಗರ ಪ್ರವೇಶಿಸುವ ಪ್ರಮುಖ ಸ್ಥಳಗಳು ಮತ್ತು ಆಯಕಟ್ಟಿನ ಪ್ರದೇಶಗಳಲ್ಲಿ ಪೊಲೀಸರು ರಸ್ತೆಗೆ ಬ್ಯಾರಿಕೇಡ್ ಅಳವಡಿಸಿ ಪರಿಶೀಲನೆಯನ್ನ ನಡೆಸಿ ಅನಗತ್ಯ ವಾಹನಗಳ ಸಂಚಾರಕ್ಕೆ ತಡೆಯೊಡ್ಡಿದ್ದಾರೆ. ರಾಜ್ಯಾದ್ಯಂತ ವಾರಾಂತ್ಯದ ಕರ್ಫ್ಯೂ ಹಿನ್ನೆಲೆ ಮಂಗಳೂರು ನಗರದಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಕ್ರಮ ಕೈಗೊಂಡಿದ್ದು, ನಗರ ಪ್ರವೇಶಿಸುವ ಪ್ರಮುಖ ಸ್ಥಳಗಳು ಮತ್ತು ಆಯಕಟ್ಟಿನ ಪ್ರದೇಶಗಳಲ್ಲಿ ಪೊಲೀಸರು ರಸ್ತೆಗೆ ಬ್ಯಾರಿಕೇಡ್ ಅಳವಡಿಸಿ ಪರಿಶೀಲನೆ ನಡೆಸಿ ಅನಗತ್ಯ ವಾಹನಗಳ ಸಂಚಾರಕ್ಕೆ ತಡೆಯೊಡ್ಡಿದ್ದಾರೆ. ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಲಾಗಿದ್ದು, ಪ್ರಮುಖವಾದ ಜಂಕ್ಷನ್ಗಳಾದ ಕೆಪಿಟಿ, ನಂತೂರು, ಕ್ಲಾಕ್ ಟವರ್ ಸೇರಿದಂತೆ ಅನೇಕ ಕಡೆ ಪೊಲೀಸರು ತಪಾಸಣೆಯನ್ನ ನಡೆಸಿ ಮಾಸ್ಕ್ ರಹಿತ ಓಡಾಟ ಮತ್ತು ಅನಗತ್ಯ ಓಡಾಟಕ್ಕೆ ದಂಡ ವಿಧಿಸಲಾಗುತ್ತಿದೆ. ಏನು ಹೊಸ ವೀಕೆಂಡ್ ಕರ್ಫ್ಯೂ ಆದೇಶ ಕೊಟ್ಟಿದ್ದಾರೆ, ಅದನ್ನು ಪಾಲನೆ ಮಾಡಲಿಕ್ಕೋಸ್ಕರ ನಾವು ಅಳವಡಿಸಿದ್ದೀವಿ. ಇದರಲ್ಲಿ ಇವತ್ತು ಎಲ್ಲ ಆಫೀಸರ್ಸ್, ಸಬ್ ಇನ್ಸ್ಪೆಕ್ಟರ್ ಆ್ಯಂಡ್ ಅಬೌವ್ ರ್ಯಾಂಕ್ ಇರುವಂಥ ಎಲ್ಲ ಆಫೀಸರ್ಸು ರೌಂಡ್ಸಲ್ಲಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದನೇ ಯಾವ ಅಂಗಡಿಗಳು ಅನಗತ್ಯವಾಗಿ ಓಪನ್ ಮಾಡಿದ್ದಾರೆ ಅದನ್ನು ಕ್ಲೋಸ್ ಮಾಡಿಸಿದ್ದಾರೆ. ಅದೇ ರೀತಿ ಮುನ್ಸಿಪಲ್ ಕಾರ್ಪೊರೇಷನ್ದವ್ರ ಜೊತೆ ಕೂಡ ಕೋಆರ್ಡಿನೇಟ್ ಮಾಡಿ ಕೆಲವೊಂದು ಅಂಗಡಿಗಳು ಬಂದ್ ಮಾಡುವಂಥದ್ದು ಈ ಕೆಲಸಗಳು ಮಾಡ್ತಿದ್ದೀವಿ. 9 ಗಂಟೆ ತನಕ ನಾವು ಯಾವುದೇ ವೆಹಿಕಲ್ಗಳು ಸೀಸ್ ಮಾಡಲಿಲ್ಲ, ಯಾಕೆಂದರೆ ಜನರಿಗೆ ಸ್ವಲ್ಪ ಎಚ್ಚರಿಕೆ ಬರಲಿ, ಗೊತ್ತಾಗಲಿ ಅಂತ ಹೇಳಿ. 9 ಗಂಟೆ ನಂತರ ಸುಮ್ಮನೆ ತಿರುಗಾಡ್ತಿರುವಂಥ ಒಂದು 20-25 ಗಾಡಿಗಳನ್ನು ನಾವು ಸೀಸ್ ಮಾಡಿ ಇಟ್ಟಿದ್ದೀವಿ. ಅದನ್ನು ಯಾವ ಕಾನೂನು, ಯಾವ ಸೆಕ್ಷನಲ್ಲಿ ಅಪ್ಲೈ ಮಾಡಬೇಕು ಅಂತ ಮತ್ತೆ ಡಿಸೈಡ್ ಮಾಡ್ತೀವಿ ಬೇಸ್ಡ್ ಆನ್ ಗ್ರಾವಿಟಿ ಆಫ್ ದ ಇಶ್ಯೂ. ನಮ್ಮದು ಮುಂಚೆ ಇರುವಂಥ ರೀತಿಯಲ್ಲಿ 99% ಜನ ಕೋಆಪ್ರೇಟ್ ಮಾಡ್ತಿದ್ದಾರೆ. ಆದರೆ ಈ ಕರ್ಫ್ಯೂ ಇದಕ್ಕೆ ಮುಂಚೆ ಇರುವಂಥ ಕರ್ಫ್ಯೂಗಳ ಥರ ಅಲ್ಲ, ತುಂಬ ಸಡಿಲಿಕೆಗಳಿದ್ದಾವೆ, ಗೌರ್ಮೆಂಟಿಂದಲೇ ಸಡಿಲಿಕೆಗಳಿದ್ದಾವೆ. ಸೊ ಅದರ ಒಳಗಡೆ ಯಾವ ದೊಡ್ಡ ಫಂಕ್ಷನ್ಗಳಾಗದೆ, ಸಾರ್ವಜನಿಕರು ಸೇರದೆ ಈ ವೀಕೆಂಡ್ ಕರ್ಫ್ಯೂವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಇಡೀ ಮಂಗಳೂರು ಸಿಟಿ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವಂಥ ಸ್ಟಾಫ್ ಎಲ್ಲರೂ ಸಜ್ಜರಿದ್ದಾರೆ, ಎಲ್ಲರೂ ಫೀಲ್ಡಲ್ಲಿದ್ದಾರೆ. ಇನ್ನು ಪೊಲೀಸರು ಬಸ್ನೊಳಗಡೆ ಹೋಗಿ ಪ್ರಯಾಣಿಕರ ತಪಾಸಣೆಯನ್ನ ನಡೆಸಿ ಅಲ್ಲೇ ಮಾಸ್ಕ್ ಧರಿಸದೇ ಇರುವವರನ್ನ ಕಂಡು ಎಚ್ಚರಿಕೆಯನ್ನ ನೀಡಿದ್ರು. ಸಾಮೂಹಿಕವಾಗಿ ಬಸ್ನಲ್ಲಿ ಪ್ರಯಾಣಿಸುವಾಗ ಎಲ್ಲರೂ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕೆಂದು ಖಡಕ್ ಎಚ್ಚರಿಕೆಯನ್ನ ನೀಡಿದ್ರು. ಪ್ಯಾಸೆಂಜರ್ ಇದ್ರೆ 5,000 ರೂಪಾಯಿ ಕಟ್ಟಬೇಕಾಗುತ್ತೆ. ಯಾವ ಮಾಸ್ಕ್ ಇಲ್ಲದೆ ಬರೋಂಗಿಲ್ಲ. ಬಸ್ಸಿಗೆ ಹತ್ತಬೇಕಾದ್ರೆ ಮಾಸ್ಕ್ ಇರಬೇಕು, ಕಡ್ಡಾಯ. ಗೊತ್ತಾಯ್ತಾ? Abaka Queen Cruise AQC, a new crown jewel for tourism in coastal Karnataka. Mangaluru's one and only floating restaurant with world-class hospitality. AQC has 2 halls, Den Lounge and Breeze. Den is an AC hall with a seating capacity of 150 members with fine dine service. Enjoy the open-top natural river experience in Breeze, an open-top hall with capacity of 200 customers. Also enjoy the variety of mouth-watering seafood delicacies in a unique riverside floating experience. Come, enjoy and convert your time into a wonderful experience. Abaka Queen Cruise AQC, a unit of Star Queen Enterprises, behind Sri Brahma Babarai Temple, Bokapatna, Mangaluru. For bookings, contact 92433 01874